ಯುಟಿ ಫರೀದ್ ಫೌಂಡೇಶನ್ ವತಿಯಿಂದ ನಿವೃತ್ತ ಮತ್ತು ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಗುರುವಂದನೆ ಮತ್ತು ಸನ್ಮಾನ ಕಾರ್ಯಕ್ರಮ ತೊಕ್ಕೊಟ್ಟಿನ ಯುನಿಟಿ ಹಾಲ್ನಲ್ಲಿ ನಡೆಯಿತು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಯಾಕೂಬ್ ಕಯ್ಯೂರು ಮತ್ತು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅನುಷಿಯೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಯಾಕೂಬ್ ಕಯ್ಯೂರು ಅವರು ಮಾತನಾಡಿ, ದೇಶವನ್ನು ಕಟ್ಟುವ ಶಿಕ್ಷಕ ವೃತ್ತಿ ಜಗತ್ತಿನ ಅತ್ಯಂತ ಶ್ರೇಷ್ಠ ವೃತ್ತಿ. ಯಾವುದೇ ಯಶಸ್ವಿ ವ್ಯಕ್ತಿಯ ಹಿಂದೆ ಶಿಕ್ಷಕ ಇದ್ದೇ ಇರುತ್ತಾನೆ. ಓರ್ವ ಶಿಕ್ಷಕ ದಾರಿ ತಪ್ಪಿದ್ರೆ ಇಡೀ ಸಮಾಜ ದಾರಿ ತಪ್ಪುತ್ತದೆ ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಕರನ್ನ ಗೌರವಿಸತಕ್ಕಂತಹ ಒಂದು ಕಾರ್ಯಕ್ರಮ. ಶಿಕ್ಷಕರು ಈ ದೇಶವನ್ನ ಕಟ್ಟೋರು. ಶಿಕ್ಷಕ ವೃತ್ತಿ ಅಂದರೆ ಜಗತ್ತಿನ ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ವೃತ್ತಿ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಇವತ್ತು ಯುಟಿ ಖಾದರ್ ಅವರು ಈ ಸ್ಥಾನಕ್ಕೆ ಬರಬೇಕಿದ್ರೆ ಅಥವಾ ಭೋಜೇಗೌಡರು ಇವತ್ತು MLC ಆಗಿದ್ದರೆ ಬಹುಶಃ ಅವರ ಹಿಂದೆ ಒಬ್ಬ ನನ್ನಂತಹ ಶಿಕ್ಷಕರು ಖಂಡಿತ ಇದ್ದೇ ಇದ್ದಾರೆ. ಆ ಶಿಕ್ಷಕರೇ ಅವರನ್ನು ಈ ಒಂದು ಸ್ಥಾನಕ್ಕೆ ಮುಟ್ಟಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಜಗತ್ತಿನ ಅತಿ ಶ್ರೇಷ್ಠ 2 ವೃತ್ತಿ ಅಂತ ನನ್ನ ಅಭಿಪ್ರಾಯ. ಎಲ್ಲ ವೃತ್ತಿಗಳು ಶ್ರೇಷ್ಠವೇ. ಒಬ್ಬ ಸ್ವೀಪರ್ ಕೂಡ ಅವನ ವೃತ್ತಿನೂ ಅವನಿಗೆ ಶ್ರೇಷ್ಠವೇ. ನಾನು ಯಾವುದೇ ವೃತ್ತಿಯನ್ನು ಕಂಡಮ್ ಮಾಡೋದಲ್ಲ. ಶಿಕ್ಷಕ ವೃತ್ತಿ ಮತ್ತು ಇನ್ನೊಂದು ವೈದ್ಯ ವೃತ್ತಿ, ಇವೆರಡು ಯಾಕೆ ಶ್ರೇಷ್ಠ ಅಂತಂದರೆ ಈ ಇಬ್ಬರು ಕೂಡ ಜೀವಂತ ವ್ಯಕ್ತಿಗಳೊಟ್ಟಿಗೆ ಕೆಲಸ ಮಾಡ್ತಾರೆ. ಅನಂತರ ಅನುಷಿಯೆ ಪ್ರೊ ಮಾತನಾಡಿ, ಶಿಕ್ಷಕರನ್ನ ಸನ್ಮಾನಿಸುವುದು ಅತ್ಯಂತ ಖುಷಿ ಕೊಟ್ಟಿದೆ. ವಿದ್ಯಾರ್ಥಿಗಳ ಸಾಧನೆ ಹಿಂದೆ ಶಿಕ್ಷಕರ ಶ್ರಮ ಇರುತ್ತದೆ. ವಿದ್ಯೆಗೆ ಯಾವುದೇ ಜಾತಿ ಮತ ಭೇದವಿಲ್ಲ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಗೌರವಿಸುವ ಮನಸ್ಸು ಸಮಾಜದ ಬಗ್ಗೆ ತುಡಿತಾ ಇರುವ ಜನಪ್ರತಿನಿಧಿಗಳಿಗೆ ಮಾತ್ರ ಸಾಧ್ಯ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡುವುದು ಅಂತ ನೋಡಿದ್ದಾನೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣವಾದ ಶಿಕ್ಷಕರನ್ನು ಕರೆದು ಸನ್ಮಾನಿಸುವುದನ್ನು ನೋಡಿ ಒಂದು ತುಂಬ ಖುಷಿಯಾಯಿತು. ಅದರ ಜೊತೆಗೆ ಅಂದರೆ ತನ್ನ ಜೀವನದಲ್ಲಿ ಒಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಇದು ಒಂದು ಅತ್ಯಂತ ಖುಷಿ ಕೊಟ್ಟ ವಿಚಾರ. ಒಂದು ಜನಪ್ರತಿನಿಧಿಯಾಗಿ ಜನರ ಸೇವೆಯನ್ನು ಮಾಡುವಂತಹ ವ್ಯಕ್ತಿ ನಮ್ಮ ಸರ್ ಅವರು. ಇವರಿಗೊಂದು ದೊಡ್ಡ ಧನ್ಯವಾದಗಳು ಸರ್. ಹಾಗೂ ಅಂದರೆ ತುಂಬ ಖುಷಿಯಾದ ವಿಚಾರ ಅಂದರೆ ಎಲ್ಲರೂ ಈ ಥರದ್ದು ಕೆಲಸ ಮಾಡೋದಿಲ್ಲ. ಯಾರಿಗೊಂದು ಜನರ ಮೇಲೆ ಒಂದು ಪ್ರೀತಿ ಇರ್ತದೆ ಅವರೇ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಶಾಸಕ ಯುಟಿ ಖಾದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಗನ ಅಥವಾ ಮಗಳು ಒಂದು ಹಂತಕ್ಕೆ ಮುಟ್ಟಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಅತ್ಯಂತ ಕಷ್ಟಪಟ್ಟು ಒಂದು ಹಂತಕ್ಕೆ ಮಂದಿ ಹೊತ್ತು ನಿಲ್ಲಿಸಿದ್ದಾರೆ. ಅವರ ಒಂದು ಕನಸನ್ನು ಇನ್ನಷ್ಟು ವೇಗವಾಗಿ ಮುಂದೆ ತೆಗೆದುಕೊಂಡು ಹೋಗೋದ ಜವಾಬ್ದಾರಿ ಬಹುಶಃ ಅದು ನಿಮ್ಮ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮ ತಂದೆ ತಾಯಿಯನ್ನು ಮರೆಯದಂಥ ವ್ಯಕ್ತಿತ್ವ ಅದು ನಿಮ್ಮ ಪ್ರತಿಯೊಬ್ಬರು ಕೂಡ ವ್ಯಕ್ತಿತ್ವ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಿಮ್ಮ ಮೊದಲ ಇವತ್ತು ಆದ್ಯತೆ ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಜಂಜಾಟದ ಬಹುಶಃ ಜಾಸ್ತಿ ಇವತ್ತು ನಿಮ್ಮ ಟೆನ್ಷನ್ ಮಾಡದೆ ಈ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಕಲಿತು ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನಿಮಗೆಲ್ಲರಿಗೂ ಹಾಕುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಬಹುಶಃ ಇವತ್ತು ಬೇರೆ ಬೇರೆ ಇನ್ನು ಕೋರ್ಸಿಗೆ ಹೋಗುವಂಥದ್ದು ಅದಕ್ಕೆ ನಾನು ಭವಿಷ್ಯದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಯಾವುದೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇವತ್ತು ಅದನ್ನು ಶಿಕ್ಷಣ ಮೊಟಕುಗೊಳಿಸಿ ಅರ್ಧಕ್ಕೆ ನಿಲ್ಲುವಂಥ ವ್ಯವಸ್ಥೆ ಮಾಡಬೇಡಿ. ಹೆತ್ತವರಿಗೆ ಕೂಡ ನಾನು ಹೇಳಿದಿಷ್ಟೇ, ಒಂದಲ್ಲ ಒಂದು ಹಂತಕ್ಕೆ ಬೆಳೆಸಿಕೊಂಡು ಹೋಗುವಂಥ ಅವಕಾಶ ನಿಮ್ಮೆಲ್ಲ ಮಕ್ಕಳಿಗೆ ಕೊಡುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಇವತ್ತು ಹೇಳಿಕೊಂಡು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು PUCಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಶಿಕ್ಷಕ ಸತೀಶ್ ಭಟ್, ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು, ಸದಸ್ಯೆ ಸುರೇಖಾ ಚಂದ್ರಹಾಸ್ ಮೊದಲಾದವರು ಉಪಸ್ಥಿತರಿದ್ದರು. ಧರ್ಮ ಎಂಬುದನ್ನ ಇಲ್ಲಿ ಹೇಳುತ್ತಾ ನಡೀತಾ ಇದೆ ವೇದಿಕೆಯಲ್ಲಿ. ಅವರಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ